ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ವತಿಯಿಂದ ನವೆಂಬರ್ 8ರಂದು ಮೊದಲುಗೊಂಡು ಡಿಸೆಂಬರ್ 7ರವರೆಗೆ ಬೃಹತ್ ಗೀತೋತ್ಸವ ನಡೆಯುತ್ತಿದ್ದು, ರವಿವಾರ ಇದರ ಸಮಾರೋಪ ಸಮಾರಂಭಕ್ಕೆ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ. ಈ ಬಗ್ಗೆ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮಾತನಾಡಿ, ಡಿಸೆಂಬರ್ 7ರಂದು ಪವನ್ ಕಲ್ಯಾಣ್, ಸುಬ್ರಹ್ಮಣ್ಯ ಸ್ವಾಮಿಗಳು ಮತ್ತು ಗಣ್ಯರು ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಆ ದಿನ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪುತ್ತಿಗೆ ಮಠದ 38ನೇ ಘಟಿಕೋತ್ಸವ ನಡೆಯುತ್ತಿದೆ. ಪಾಡಿಗಾರ್ ವಿದ್ಯಾಪೀಠದ ಮೊದಲ ಘಟಿಕೋತ್ಸವ ಇದಾಗಿದೆ. ಸಾಯಂಕಾಲ ದೀಪೋತ್ಸವ, ವಿಶ್ವಶಾಂತಿ ಕಾರ್ಯಕ್ರಮ ಕೂಡ ಜರುಗಲಿದೆ ಎಂದು ಹೇಳಿದರು. ನಾಳೆ 7ನೇ ತಾರೀಕಿಗೆ ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಇದೆ. ಅವತ್ತು ನಮ್ಮ ಶ್ರೀ ಪುತ್ತಿಗೆ ವಿದ್ಯಾಪೀಠದ 38ನೇ ಘಟಿಕೋತ್ಸವ ನಡೀತಾ ಇದೆ. ಪಾಡಿಗಾರ್ ವಿದ್ಯಾಪೀಠದ ಪ್ರಥಮ ಘಟಿಕೋತ್ಸವ. ಈ ರೀತಿ ಬೆಳಗ್ಗಿನ ಕಾರ್ಯಕ್ರಮಗಳಿದ್ದರೆ ಸಾಯಂಕಾಲ ದೀಪೋತ್ಸವ ಇದೆ. ಅದೇ ರೀತಿ ಸಾಯಂಕಾಲ 13ನೇ ತಾರೀಕಿಗೆ ವಿಶ್ವಶಾಂತಿ ಸಮ್ಮೇಳನವೂ ಇದೆ. ಮತ್ತು 7ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಇದೆ. ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಗಳು, ಶುಭಾಂಶು ಸ್ವಾಮಿಯಲ್ಲಿ ಬರ್ತಾ ಇದ್ದಾರೆ. 10 ದಿವಸ 12 ದಿವಸ ಇಸ್ಕಾನ್ನವ್ರದ್ದು, 6 ದಿವಸ ಇಸ್ಕಾನ್ನವ್ರದ್ದು 12ನೇ ತಾರೀಕು ತನಕ ಕಾರ್ಯಕ್ರಮ ಇದೆ. ಸುಮಾರು 1,500 ಜನ ಇಸ್ಕಾನ್ ಪ್ರತಿನಿಧಿಗಳು ಬರ್ತಾ ಇದ್ದಾರೆ.